ರಾತ್ರಿ ವೇಳೆ ಅಕ್ರಮವಾಗಿ ಕಸ ಎಸೆಯುತ್ತಿದ್ದ ಗಾಡಿಗೆ 5,000 ರೂಪಾಯಿ ದಂಡ ವಿಧಿಸಿ ಸೂಕ್ತ ಕ್ರಮ ಕೈಗೊಂಡ ಘಟನೆ ನಡೆದಿದೆ. ಹಲವಾರು ದಿನಗಳಿಂದ ಬಂಗ್ರಕೂಳೂರು ಗೋಲ್ಡ್ ಫಿಂಚ್ ಮೈದಾನದ ಎದುರು ಕಡೆ ಇರುವ ಸರ್ಕಾರಿ ಖಾಲಿ ಜಾಗದಲ್ಲಿ ಲಾರಿ, ಟೆಂಪೋ, ಪಿಕಪ್ಗಳ ಮೂಲಕ ಕಸ ಮತ್ತು ಇತರ ತ್ಯಾಜ್ಯಗಳನ್ನು ರಾತ್ರಿಯ ವೇಳೆ ಎಸೆದು ಹೋಗುತ್ತಿದ್ದು, ಈ ಬಗ್ಗೆ ಹಲವಾರು ಬಾರಿ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಸಾರ್ವಜನಿಕರಿಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರು ಬಂದು ಪರಿಶೀಲನೆಯನ್ನ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಭರವಸೆ ನೀಡಿದ್ದರಾದರೂ ರಾತ್ರಿಯ ವೇಳೆ ಕದ್ದು ಮುಚ್ಚಿ ಕಸ ಎಸೆದು ಹೋಗುವವರನ್ನ ತಡೆಯುವುದು ಕಷ್ಟ ಸಾಧ್ಯವಾಗಿತ್ತು. ಆದ್ದರಿಂದ ಸ್ಥಳೀಯ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಕಿರಣ್ ಕುಮಾರ್ ಕೋಡಿಕಲ್ ಮತ್ತು ಸ್ಥಳೀಯ ನಾಗರಿಕರೇ ರಾತ್ರಿಯ ವೇಳೆ ಕಾದು ಕುಳಿತು ಕಸ ಎಸೆಯಲು ಬಂದ ಪಿಕಪ್ ವಾಹನವನ್ನ ತಡೆದು ಆಯುಕ್ತರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಆಯುಕ್ತರು ಆರೋಗ್ಯ ಅಧಿಕಾರಿಗಳನ್ನ ಸ್ಥಳಕ್ಕೆ ಕಳಿಸಿ ವಾಹನಕ್ಕೆ 5,000 ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ ಮತ್ತು ಇನ್ನೊಮ್ಮೆ ಇಂತಹ ಕೃತ್ಯದಲ್ಲಿ ಭಾಗಿಯಾಗುವುದನ್ನು ಕಂಡು ಬಂದಲ್ಲಿ ವಾಹನವನ್ನೇ ಸೀಸ್ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. जो बोला वो बोलो। मैं उनके पास पूछा हूँ इधर कचरा फेंकता है, वो बोला इधर क्यों फेंक रहे हो? मैं बोला इधर नहीं है, उनके पास पूछा हूँ मैं उसके पास पूछा हूँ, ये बोला इधर अंदर आओ अंदर आओ। मैं उधर रुका, मैं उसके पास पूछा, वो बोला इधर अंदर आओ अंदर आओ। मैं अभी तुमको क्या पूछा, तुम हमेशा इधर फेंकता है नहीं, तुम क्या बोला? मैं पहली बार आया इधर बोला। हाँ मेरे को मालूम इधर कचरा फेंकने के लिए आया था तुम इधर। ಓಪನ್ ಗಜಾವು ಎಂದು ಗಜಾವು Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com or call 91485 80099. RERA approved.